ತುರುವೇಕೆರೆ ತಾಲೂಕಿನ ಸೊರವನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಸ್ಸಿ ಇಂದಿರಾ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಗ್ರಾಮಸಭೆಗೆ ನೋಡಲ್ ಅಧಿಕಾರಿಯಾಗಿ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ಇವರು ಭಾಗವಹಿಸಿದ್ದರು. ಈ ಗ್ರಾಮ ಪಂಚಾಯತಿಯು 16 ಮಂದಿ ಸದಸ್ಯರನ್ನ ಹೊಂದಿರುವ ಪಂಚಾಯತಿಯಾಗಿದ್ದು, ಈ ಸದಸ್ಯರಲ್ಲಿ 2 ಬಣಗಳಾಗಿದೆ. ಒಂದು ಬಣ ಈ ಗ್ರಾಮಸಭೆಯ ಸಮಯಕ್ಕೆ ಸರಿಯಾಗಿ ಗ್ರಾಮ ಪಂಚಾಯತಿಯ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಭಾವಚಿತ್ರವನ್ನು ಇಟ್ಟು ಕಪ್ಪು ಬಟ್ಟೆ ಧರಿಸಿಕೊಂಡು ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಬಳಿ ನೋಡಲ್ ಅಧಿಕಾರಿಯಾದ ರವಿಕುಮಾರ್ ಇವರು ಪ್ರತಿಭಟನೆಯ ಉದ್ದೇಶ ಏನು ಎಂದು ಪ್ರಶ್ನೆ ಮಾಡಿದರು. ಪ್ರಶ್ನೆಗೆ ಉತ್ತರಿಸಿದ ಸದಸ್ಯರಾದ ಸಂದೇಶ್, ಕಳೆದ ಕೆಲವು ದಿನಗಳ ಹಿಂದೆ ಇಲ್ಲಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಪಂಚಾಯತಿಯ ಒಳಗೆ ಕೂಡಿ ಹಾಕಿ ದಿಗ್ಬಂಧನ ಮಾಡಿದ್ದು, ಈ ವಿಚಾರವಾಗಿ ನನ್ನ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಹಾಗೂ ಈ ಅಧಿಕಾರಿಯು ಯಾವೊಬ್ಬ ಸದಸ್ಯರ ಮಾತಿಗೂ ಸೊಪ್ಪು ಹಾಕುತ್ತಿಲ್ಲ. ಪಂಚಾಯತಿಯಲ್ಲಿ ಸರ್ವಾಧಿಕಾರಿಯ ಧೋರಣೆಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಗ್ರಾಮಸಭೆಗೆ ಹಾಜರಾಗಲು ಸರಿಯಾದ ಮಾಹಿತಿ ನೋಟಿಸ್ ಸಹ ನೀಡಿರುವುದಿಲ್ಲ. ಈ ಬಗ್ಗೆ ನಾವು ಅವರನ್ನು ಕೇಳಿದರೆ ಮತ್ತೆ ಎಫ್ಐಆರ್ ದಾಖಲಿಸುತ್ತಾರೆ ಎಂಬ ಭಯ ಇದೆ. ಹೀಗಾಗಿ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಂದರು. ಅಲ್ಲದೆ ಗ್ರಾಮಸಭೆ ನಡೆಯದಂತೆ ನಾವು ಅಡ್ಡಿಪಡಿಸುವುದಿಲ್ಲ, ಸಭೆ ನಡೆಸಿ ಎಂದು ಎಲ್ಲ 8 ಜನ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಸಮಸ್ಯೆ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು, ನೀವು ನೋಡೋದು ಅಧಿಕಾರಿ ಬಂದಿದ್ದೀರಾ, ಇದೇ ತರ ರೆಸಲ್ಯೂಷನ್ ಪಾಸ್ ಮಾಡಿ 8 ಜನಕ್ಕೆ ಅಧಿಕಾರಿ ಸಂಬೋಧಿಸ್ತಾ ಇಲ್ಲ. ಹೌದಲ್ವಾ? ನೀವು ಪಾಸ್ ಮಾಡಬೇಕಿದ್ದೀರಾ ರೆಸಲ್ಯೂಷನ್? ಎಲ್ಲ ಜನಪ್ರತಿನಿಧಿಗಳಿದ್ದೀರಾ, ಅಧ್ಯಕ್ಷ ಉಪಾಧ್ಯಕ್ಷ ಬೇಡ, ನಮ್ಮ ಸಮಸ್ಯೆ ಬಗೆಹರ ಮಾಡಿ. ಸಮಸ್ಯೆ ಏನಿಲ್ಲ, ನಮ್ಮೂರ್ದು ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಆದಾಗ ಬಂದಾಗ ಏನ್ ಮಾಡಿದ್ರೆ PDO ನಾವೆಲ್ಲ. ನಂತರ ಆರಂಭಗೊಂಡ ಸಭೆಯಲ್ಲಿ 2020, 21 ಮತ್ತು 22ನೇ ಸಾಲಿನ ಕಾಮಗಾರಿಗಳ ಬಗ್ಗೆ ವಿವರ ನೀಡಲು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಬಾಬುರವರು ಮುಂದಾದಾಗ ಸಾರ್ವಜನಿಕರಿಂದ ದೂರುಗಳ ಸುರಿಮಳೆಯೇ ಸುರಿಯಿತು. ಒಂದು ಹಂತದಲ್ಲಿ ಸಭೆಯೇ ನಡೆಯುವುದಿಲ್ಲವೇನು ಎಂಬಂತೆ ವಾತಾವರಣ ಸೃಷ್ಟಿಯಾಯಿತು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರಿಗೆ ತಿಳಿ ಹೇಳಿ ಕಾಮಗಾರಿಗಳ ಅಕ್ರಮ ಬಿಲ್ಗಳ ಬಗ್ಗೆ ನೋಡಲ್ ಅಧಿಕಾರಿಗಳ ಬಳಿ ನೀವು ದೂರನ್ನು ನೀಡಿ, ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ದಾಖಲೆ ನೀಡುತ್ತೀನಿ. ನನ್ನ ಅವಧಿಯಲ್ಲಿ 15ನೇ ಹಣಕಾಸು ಯೋಜನೆಯ ಕಾಮಗಾರಿ ನಡೆದಿಲ್ಲ. ನನ್ನ ಅವಧಿಯಲ್ಲಿ ಪಾರದರ್ಶಕತೆಯಿಂದ ಕೆಲಸ ಮಾಡ್ತೀನಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿ ಸಭೆ ಮುಂದುವರಿಸಿದರು. ಈಗ ಸಭೆ ಮುಂದೆ ಮಂಡಿಸ್ತೀನಿ, ಆಮೇಲೆ ನೀವು ಪರ್ಸನಲಿ ಕಾಪಿಸಬೇಕು ಅಂತಂದ್ರೆ ಸೀಲು ಸಿಗ್ನೇಚರ್ ಹಾಕಿ ಕೊಡ್ತೀವಿ. ಮತ್ತೆ ಇವತ್ತಿನ ಈಗಿನ ಕೊಡ್ತೀವಿ ನೀವು. ಅಲ್ಲ ಸರ್, ನಾವು ಸುಮ್ಮನಿದ್ರಿ, ಬೈಟ್ ಹಾಕಬಿಡೋಣ. Gracias.
ಫಂಕ್ಷನ್ ಇನ್ನೊಂದು ವಾಟ್ಸಪ್ಗಳು ಮಾಡಿಲ್ಲ. ನಡವಳಿ ಮಾಡಿಲ್ಲ. ಮೀಟಿಂಗ್ ಮಾಡಿ ಇಂಥ ದಿನ ಮೀಟಿಂಗ್ ಮಾಡೋದು ಅಂತ ತೀರ್ಮಾನ ಮಾಡಿರೋ ಅವರೇ ಇಲ್ಲಿ ನೋಡಿ, ಅಲ್ಲ ನಡವಳಿ ಮಾಡಿ ಎಲ್ಲ ಮಾಡಿ ಮೀಟಿಂಗ್ ಮಾಡಿ ಸೈನ್ ಹಾಕಿದ್ದಾರೆ. ಅವತ್ತಿನ ಸ್ಟೇಟ್ ಜೋಡಿ ಅವತ್ತಿನ ದಿನ ಸೈನ್ ಹಾಕ್ಬೇಕು. ಸೈನ್ ಹಾಕಿಲ್ಲ. ಇದಕ್ಕೆ ಅಧಿಕಾರಿ ಇದು ಗೊತ್ತಿಲ್ವಾ? ಬಾಕಿದೆಲ್ಲ ಬಂದು ಗೊತ್ತಿಲ್ಲ ಅಧಿಕಾರಿಗೆ. ಯಾಕೆ ಸೈನ್ ಹಾಕಿಲ್ಲ ಅದಕ್ಕೆ? ಯಾಕೋ ಎಲ್ಲ ಊರಲ್ಲೂ ಅಣ್ಣ ನೀವು ಅದೆಲ್ಲ ಒಳಗಡೆ ಬಗೆಹರಿಸ್ಕೊಂಡು ನೀವು ಮಾಡಬೇಕು. ಈಗ ನೀವು ಇಲ್ಲೂ ಮಾಡೋದು ಅಲ್ಲೂ ಮಾಡೋದು ಜನಕ್ಕೆ ತೊಂದರೆ ಸರಿ ಸರಿ. ನೀವೊಂದು ಒಳಗಡೆ ನಿಮ್ಮೊಂದು ಕಮಿಟಿ ಇರುತ್ತೆ, ಯಾವ ಮಾಹಿತಿ ಬಂದಿಲ್ಲ. ಸಮಸ್ಯೆ ನೀವು ಮೀಟಿಂಗ್ ಸೇರಿಲ್ಲ ಮೀಟಿಂಗ್ ಮ್ಯಾಮ ಗಾಡಿ ನಮ್ಮ ವೆಹಿಕಲ್ ಅನೌನ್ಸ್ಮೆಂಟ್ ಮಾಡಿ ಪ್ರತಿ ಊರಲ್ಲೂ ಅನೌನ್ಸ್ಮೆಂಟ್. ಆದರೂ ಈ ಸಭೆಯಂತೂ ಗೊಂದಲಗಳ ಗೂಡಾಯಿತು. ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯಗಳು ದೊರಕದೇ ಇರುವುದು ವಿಪರ್ಯಾಸವೇ ಸರಿ ಮತ್ತು ಅಕ್ರಮದಲ್ಲಿ ತೊಡಗಿರುವ ಅಧಿಕಾರಿಗಳ ಮತ್ತು ಸದಸ್ಯರ ಮೇಲೆ ಸಾರ್ವಜನಿಕರು ಹೆಡಿ ಶಾಪ ಹಾಕಿದ್ರು. ಮುಂದಿನ ದಿನಗಳಲ್ಲಿ ಆದರೂ ಗ್ರಾಮಸಭೆ ಶಾಂತಿಯುತವಾಗಿ ನಡೆಯುತ್ತದಾ ಇಲ್ಲವೋ ಎಂಬುದೇ ಪ್ರಶ್ನೆಯಾಗಿದೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ.